ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಮಂಗಳೂರು ತಾಲೂಕು ಪಂಚಾಯತ್, ಮಂಗಳೂರು ಮಹಾನಗರ ಪಾಲಿಕೆ, ದಕ್ಷಿಣ ಕನ್ನಡ ಜಿಲ್ಲಾ ಯುವಜನ ಒಕ್ಕೂಟ ಹಾಗೂ ತಣ್ಣೀರುಬಾವಿ ಯುವಕ ಮಂಡಲದ ಆಶ್ರಯದಲ್ಲಿ ಡಿಸೆಂಬರ್ 15 ಮತ್ತು 16ರಂದು ಚಿತ್ರಾಪುರ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಬಳಿಯ ಮೈದಾನದಲ್ಲಿ ಮತ್ತು ಶ್ರೀಕೃಷ್ಣ ರಂಗಮಂದಿರ ತಣ್ಣೀರುಬಾವಿ ಇಲ್ಲಿ ಒಟ್ಟು 2 ಕಡೆಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಯುವಜನ ಮೇಳ 2018-19 ಜರುಗಲಿದೆ ಎಂದು ಚಿತ್ರಾಪುರ ಕುಳಾಯಿ ತಣ್ಣೀರುಬಾವಿ ಯುವಕ ಮಂಡಲದ ಸಂಚಾಲಕರಾದ ಸುರೇಂದ್ರ ಬಂಗೇರ್ ಅವರು ತಿಳಿಸಿದರು. ಅವರು ಮಂಗಳೂರಿನ ಪತ್ರಿಕಾಭವನದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಯುವಜನ ಮೇಳದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಲ್ಲಿ ನೋಂದಣಿಗೊಂಡ ಸುಳ್ಯ, ಪುತ್ತೂರು, ಬೆಳ್ತಂಗಡಿ, ಬಂಟ್ವಾಳ, ಮಂಗಳೂರು ತಾಲೂಕಿನ ಕ್ರಿಯಾಶೀಲ ಯುವಕ ಯುವತಿಯರ ಮಂಡಲ 15 ರಿಂದ 35 ವರ್ಷದೊಳಗಿನ ಸದಸ್ಯರುಗಳು ಭಾಗವಹಿಸಬಹುದು ಎಂದು ತಿಳಿಸಿದರು. ಸುಮಾರು 20 ವಿಭಾಗಗಳಲ್ಲಿ ಸ್ಪರ್ಧೆಗಳು ನಡೀತಾ ಇದೆ. ಈ ಯೋಜನೆ ಮಾಡುವ ಉದ್ಘಾಟನೆಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಯುಟಿ ಖಾದರ್ ಅವರು ಉದ್ಘಾಟನೆ ಮಾಡಲಿದ್ದು, ಅಧ್ಯಕ್ಷತೆಯನ್ನು ನಮ್ಮ ಭಾಗದ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಿರುವಂತಹ ಶ್ರೀಯುತ ಡಾಕ್ಟರ್ ವೈ ಕರಶೆಟ್ಟಿ ಅವರು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಿದ್ದಾರೆ. ಸುಮಾರು 20 ಜನ ಅತಿಥಿಗಳು ಈ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದು, ನಮ್ಮ ತಣ್ಣೀರುಬಾವಿ ಮಗುವಿನ ಮಹಾಸಭಾ ಯುವಜನ ಬೆಳಗ್ಗೆ ಅತಿ ಎಲ್ಲ ಸಹಕಾರವನ್ನು ನೀಡ್ತಾ ಇದೆ. ಅದೇ ರೀತಿ ನಮ್ಮ ಮಹಿಳಾ ಸಮಾಜ ಮತ್ತು ಯುವತಿ ಮಂಡಲ ಮತ್ತು ವ್ಯಾಯಾಮ ಶಾಲೆ ಎಲ್ಲ ಸಂಘಟನೆಗಳು ಯೋಜನೆ ಮೇಳಕ್ಕೆ ಸಾಥ್ ಕೊಡಲಿದ್ದು, ಸುಮಾರು 700-800 ಮಂದಿ ಯುವ ಕಲಾವಿದರು ಯೋಜನೆ ಮೇಳದಲ್ಲಿ ಜಿಲ್ಲೆಯಾದ್ಯಂತ ಆಗಮಿಸಿ ಯೋಜನೆ ಮೇಳದಲ್ಲಿ ಆಗಮಿಸಲಿದ್ದಾರೆ. ಮತ್ತು ಅದೇ ರೀತಿ ಸಮಾರಂಭದಲ್ಲಿ ಶ್ರೀಯುತ ಪ್ರಸಾದ್ ಯಶ್ಪಾಲ್ ಸುವರ್ಣ ಇವರು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದು, ದಕ್ಷಿಣ ಕನ್ನಡ ಮೀನು ಮಾರಾಟ ಫೆಡರೇಷನ್ ಅಧ್ಯಕ್ಷರಾಗಿರುವಂತಹ ಶ್ರೀ ಯಶ್ಪಾಲ್ ಸುವರ್ಣ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದು, ಶರತ್ ಹೊಸಪೇಟು ಪ್ರಶಸ್ತಿ ವಿತರಣೆ ಮಾಡಲಿಕ್ಕಿದ್ದಾರೆ. ಅದೇ ರೀತಿ ನಮ್ಮ ಮಗುವಿನ ಮಹಾಸಭಾದ ಅಧ್ಯಕ್ಷರುಗಳು, ಗುರಿಕಾರರು ಮತ್ತು ಇತರ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು. ಸುದ್ದಿಗೋಷ್ಠಿಯಲ್ಲಿ ಯುವಕ ಮಂಡಲದ ಅಧ್ಯಕ್ಷ ಯಶೋಧರ್ ಕರ್ಕೇರ, ಯುವಜನ ಮೇಳ ಸಂಘಟನಾ ಸಮಿತಿ ಅಧ್ಯಕ್ಷ ತಿಮ್ಮಪ್ಪ ಶ್ರೀಯಾನ್, ಮಧುಕರ್ ಮತ್ತಿತರರು ಉಪಸ್ಥಿತರಿದ್ದರು.